ತಾಯೇ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಕೊಲ್ಲೂರಿನ ಮಹಿಮೆ ಇಲ್ಲಿದೆ ನಿನ್ನ ಭಕ್ತಿ ಭಾವ ಇಲ್ಲಿ ತುಂಬಿದೆ ಕೊಲ್ಲೂರಿನ ಮಹಿಮೆ ಎಲ್ಲಿದೆ ನಿನ್ನ ಭಕ್ತಿ ಭಾವ ಎಲ್ಲಿ ತುಂಬಿದೆ ದೇವಿ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಇಂದಿರಾರಮಣ ಗೋವಿಂದ ಗೋವಿಂದ ಪೂಜಿಸಲೆಂದೇ ಹೋಗಳ ತಂದೆ ಪೂಜಿಸಲೆಂದೇ ಹೋಗಳ ತಂದೆ ದರ್ಶನ ಕೋರಿ ನಾನಿಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ಹೇ ರಾಮ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಹೇ ರಾಮ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಹೇ ರಾಮ ತೆರೆಯೋ ಬಾಗಿಲನು ಶ್ರೀರಾಮ ಪೂಜಿಸಲೆಂದೇ ಹೋಗಳ ತಂದೆ ಪೂಜಿಸಲೆಂದೇ ಹೋಗಳ ತಂದೆ ದರ್ಶನ ಕೋರಿ ನಾನಿಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ಹೇ ರಾಮ ತೆರೆಯೋ ಬಾಗಿಲನು ಶ್ರೀರಾಮ ಮೋಡದ ಮೇಲೆ ಚಿನ್ನದ ನೀರೋ ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರೋ ಮೋಡದ ಮೇಲೆ ಚಿನ್ನದ ನೀರೋ ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರೋ ಮಾಣಿಕ್ಯದಾರತಿ ಉಷೆ ತಂದಿಹಳು ಮಾಣಿಕ್ಯದಾರತಿ ಉಷೆ ತಂದಿಹಳು ತಾಮಸವೇಗಿನ್ನೋ ಸ್ವಾಮಿ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ನುಡಿದರು
ನಿನ್ನ ಸರೆಯೇ ಬಾಳಿದು ಚೆನ್ನ ಮುನಿದರು ಚೆನ್ನ ಒಳಿದರು ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿದು ಚೆನ್ನ ನಿನ್ನ ಪಾದದ ಧೂಳಾದರು ಚೆನ್ನ ನಿನ್ನ ಪಾದದ ಧೂಳಾದರು ಚೆನ್ನ ಸ್ವೀಕರಿಸೋ ಎನ್ನ ಸ್ವಾಮಿ ಸ್ವೀಕರಿಸೋ ಎನ್ನ ಸ್ವಾಮಿ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಆವ ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲರಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗರುಗಳಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ ಪ್ರೇಮಲೋಕದ ಪಾರಿಜಾತವ ಹೂವ ತಂದು ತಂದರಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಸರಳತನದಿ ವರಳನಿಗಹಿ ಮರವ ಮುರಿದು ಮತ್ತೆ ಹಾರಿ ಸರಳತನದಿ ವರಳನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಕೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನ
ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇರಳು ಲೋಕದ ಒಡೆಯನಂತೆ ಧರಣಿಯನ್ನು ಬೇಡಿದನಂತೆ ಇರಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲರಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲರಂತೆ ಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು 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 ಮಂಗಳ ಜಯ ಜಯ ಕರಿಮುಖ ದೇವಗೆ ಮಂಗಳ ಜಯ ಜಯತೋ ಮಂಗಳ ಜಯ ಜಯ ವಿಘ್ನೇಶ್ವರನಿಗೆ ಮಂಗಳ ಜಯ ಜಯತೋ ನಿರ್ಪಮ ಸದ್ಗುಣ ಭರಿತನೆ ಪವರ ನಿರ್ಧನ ಪಡೆದಿಹಗೆ ಧರಣಿ ಕೋಟಿ ಸತ ತೇಜದೆ ಮೇರೆ ದಿಹ ಪರಶಿವ ಸುತಲಂಬೋದರಗೆ ಮಂಗಳ ಜಯ ಜಯ ಕರಿಮುಖ ದೇವಗೆ ಮಂಗಳ ಜಯ ಜಯತೋ ಮಂಗಳ ಜಯ ಜಯ ವಿಘ್ನೇಶ್ವರನಿಗೆ ಮಂಗಳ ಜಯ ಜಯತೋ ಪೂಜಿರ್ಪಗೆ ಸವ ಮಾಜದೆ ಕೊಡುತ್ತಿಹ ಮುಜಗ ಆತ್ಮೀಯ ಭಕ್ತಾಭಿಮಾನಿಗಳೇ, ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ರಾಜೇಶ್ವರಿ ಮಹಶೂರನಿಗೆ ಜಾತೋತ್ಸವದ 3ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೆ, ಊರ ಪರವೂರ ಎಲ್ಲ ಭಕ್ತಾದಿಗಳಿಗೆ ನಾವು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಸನ್ನಿಧಾನದಲ್ಲಿ ಭಜನಾ ಕಾರ್ಯಕ್ರಮ ಮುಗಿದ ತಕ್ಷಣ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಈಗಾಗಲೇ ಆಹ್ವಾನಿತ ಗಣ್ಯರು ನಮ್ಮೊಂದಿಗಿದ್ದು ಅವರೆಲ್ಲರನ್ನೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ದಿನದ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಕೆ ಗಂಗಾಧರ ಗೌಡ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಸಭಾಧ್ಯಕ್ಷರು ಶ್ರೀ ಕೆ ಹರೀಶ್ ಕುಮಾರ್, ಮಾಜಿ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್. ಗೌರವ ಉಪಸ್ಥಿತಿ ಶ್ರೀ ರಕ್ಷಿತ್ ಶಿವರಾಮ್, ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಳ್ತಂಗಡಿ. ಶ್ರೀಮತಿ ಮಲ್ಲಿಕಾ ಮಕ್ಕಳ, ಕರ್ನಾಟಕ ಧಾರ್ಮಿಕ ಪರಿಷತ್ ಸದಸ್ಯರು. ಶ್ರೀ ಯೋಗೀಶ್ ನಡಕರ, ಧಾರ್ಮಿಕ ಪರಿಷತ್ ಸದಸ್ಯರು. ಶ್ರೀ ದಾಸಪ್ಪ ಗೌಡ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ. ಮುಖ್ಯ ಅತಿಥಿಗಳು ಶ್ರೀ ಯಶೋಧರ ಬಳ್ಳಾಲ್, ಅರಮನೆ ಬೆಳ್ತಂಗಡಿ. ಶ್ರೀ ಜಯಚಂದ್ರ ಡಿ, ಪುಷ್ಪಗಿರಿ ಉದ್ಯಮಿಗಳು, ಬೆಂಗಳೂರು. ಶ್ರೀ ಮುಕುಂದ ಸುವರ್ಣ, ಅಧ್ಯಕ್ಷರು, ಹಾಡಿ ದೈವಗಳು, ಕೊತ್ತೂರು. ಶ್ರೀ ಕಾಪು ದಿವಾಕರ್ ಶೆಟ್ಟಿ, ಮಾಜಿ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ, ಬೆಂಗಳೂರು. ಶ್ರೀ ಭುಜಬಲಿ ಧರ್ಮಸ್ಥಳ. ಶ್ರೀ ರಾಮಕೃಷ್ಣರಾವ್, ಪ್ರಗತಿಪರ ಕೃಷಿಕರು,
ಶ್ರೀ ಶೇಖರ್ ಶ್ರೀಬೇಡಿ ಅಧ್ಯಕ್ಷರು ಸಪೋರ್ಟ್ ಸೊಸೈಟಿ ಹೊಂದಿದೆ. ಶ್ರೀ ಲಕ್ಷ್ಮಣಗೌಡ ಮಾಜಿ ಅಧ್ಯಕ್ಷರು CA ಬ್ಯಾಂಕ್ ಹೊಂದಾಡಿ. ಶ್ರೀ ರಾಜೇಶ್ ಕಲ್ಬೆಟ್ಟಿ ಉಪನ್ಯಾಸಕರು ರಸಾಯನ ಶಾಸ್ತ್ರ ವಿಭಾಗ ಪದವಿ ಪೂರ್ವ ಕಾಲೇಜು ಜಿಲ್ಲೆ. ಧಾರ್ಮಿಕ ಉಪನ್ಯಾಸವನ್ನು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಸನ್ಮಾನಿತರು. ಶ್ರೀ ಮಂಜುನಾಥ ಕಾಮತ್ ಕಡೂರು ಅವರು, ಶ್ರೀ ಶಂಕರನಾರಾಯಣ ತೋಟವಿಲಾಯ ಚಂದ್ರಪುರಿ ದೇವಸ್ಥಾನ ಮತ್ತು ಶ್ರೀ NK ಬಳಿಗೆ ಸಾಧನ ಹೊಂದಬಾರದು. ರಂಗಾಣಿನ ಕೊಂಡಾಡುವ ಮಂಗಳಕರ ಸಂಗ ಸುಖವಿದ್ದು ಕಾಯ ಸುಗುಣ ಸಾಗರ. ತಂದೆ ನೀನು ಬಂಧು ನೀನು ಬಾಂಧವ ನೀನು ಬಂಧು ಎಂದು ವಂದಿಸುವೆ ಇಂದಿರೇ ರಮಣ. ರಂಗಾಣಿನ ಕೊಂಡಾಡುವ ಮಂಗಳಕರ ಸಂಗ ಸುಖವಿದ್ದು ಕಾಯ ಸುಗುಣ ಸಾಗರ. ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧೋ ಸಖಾ ತ್ವಮೇವ ತ್ವಮೇವ ವೇದ್ಯಂ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ಯಂ ಸಕಲಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ.
ಆತ್ಮೀಯ ಭಕ್ತ ಬಾಂಧವರೇ, ಇನ್ನಿತ್ತ ಈ ಒಂದು ಧಾರ್ಮಿಕ ಸಭೆದ ಕಾರ್ಯಕ್ರಮ ಮೂಲ ನಡಪ ಉಂಡು ಆಯ್ತಾ. ಅತಿಥಿ ನಾಲ್ಕು ಪೂರ ಭತ್ತದ ಮೂಲಕ ಆಚರಣೆ ಆಗ್ತದೆ. ಇಂಥ ನಿಖಿಲ್ ಬರಂದೆ ಸಭೆ ಶುರುವಾದ ಬರ ಆಪಜಿ ಅಂಚದು ದಯದೀದು ಮಾತೆಲ್ಲ ಕಲ್ಯಾಣ ಮಂಟಪಕ್ಕೂ ಬೋರ್ಡು ಮಾಡೋದಕ್ಕೆಲ್ಲ ಕೆಲವೊಂದಿಲ್ಲ. ఎందరో మహానుభావులు ఎందరో ಆತ್ಮೀಯರೇ, ಎಲ್ಲ ಭಕ್ತಾಭಿಮಾನಿಗಳು ಕೂಡ ಈ ಸಭಾಮಂಟಪದ ಎದುರು ಹಾಕಿರುವಂತಹ ಆಸನದಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ವಿಘ್ನ ನಿವಾರಕನಾದ ಮಹಾಗಣಪತಿಗೆ ಶಿರಸ ನಮಿಸುತ್ತಾ ಸ್ಥಳ ದೇವತೆಯಾದ ದುರ್ಗಾಪರಮೇಶ್ವರಿ ಹಾಗೂ ದುರ್ಗಾದೇವಿಯಮ್ಮನವರ ಪಾದಕಮಲಗಳಿಗೆ ಪೊಡಮಡುತ್ತಾ ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಕೊಲ್ಲಿ ಕ್ಷೇತ್ರಳು ನಿನ್ನ ಲೀಲೆ ತೋಜುಂಡು ದೇವಿ ಪುಲ್ಲ ಲೋಚನೆ ಜಗದ ಮಲ್ಲ ಮಹಾಶಕ್ತಿ. ಕಾಡನಡು ಮಲೆನಾಡು ಸಂಪತ್ತದ ಸಿರಿಬೀಡು ಮೂಡಾಯಿಟು ಈಲದಯ ದೀದ ನೆಲೆ ಊರ್ಯ. ಸುತ್ತ ಪರ್ವತ ಕೋಟೆ ಮಿತ್ ಅಬ್ಬಿಲು ಊಟೆ ನಿತ್ಯ ಪೂಜೆಗಲಾಟೆ ಸತ್ಯ ಜಗದಂಬೆ.
ಪಶ್ಚಿಮ ಘಟ್ಟದ ತಪ್ಪಲಿನ ಮಿತ್ತಬಾಗಿಲು ಗ್ರಾಮದ ಕೊಲ್ಲಿ ಎಂಬಲ್ಲಿ ರುದ್ರರಮಣೀಯ ಪರಿಸರದ ನಡುವೆ ವಿರಾಜಮಾನಳಾಗಿರುವ ನಮ್ಮ ಶತ ಸಂವತ್ಸರಗಳಿಂದ ತನ್ನೆಲ್ಲ ಸದ್ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ರೋಗ ರುಜಿನಗಳನ್ನು ದೂರ ಮಾಡಿ ಸರ್ವ ಸಿದ್ಧಿಪ್ರದೆ ಸರ್ವ ದುಃಖಹರೇ ಎನಿಸಿಕೊಂಡಿರುವ ತಾಯಿ ಕೊಲ್ಲಿದುರ್ಗಯ್ಯ ಚರಣ ಕಮಲಗಳಿಗೆ ಮತ್ತೊಮ್ಮೆ ನಮಿಸುತ್ತಾ, ಆತ್ಮೀಯರೇ, ನಾವು ಕಳೆದ ವರ್ಷ ಅಂದರೆ 2023-24ನೇ ಸಾಲಿನಲ್ಲಿ ಮಾರ್ಚ್ ತಿಂಗಳಿನಲ್ಲಿ 23-24ರಿಂದ 28-3-24ರವರೆಗೆ ದುರ್ಗಾ ಪರಮೇಶ್ವರಿ ಹಾಗೂ ದುರ್ಗಾದೇವಿ ಅಮ್ಮನವರ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ನ ಭೂತೋ ನವ ಭವಿಷ್ಯತಿ ಎಂಬಂತೆ ಅತ್ಯಂತ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸಿರುತ್ತೇವೆ. ಅದೇ ರೀತಿ ದಿನಾಂಕ 30-3-25ರಿಂದ 5-4-25ರವರೆಗೆ ವರ್ಷಾವಧಿ ಜಾತ್ರೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದರ ಅಂಗವಾಗಿ ನಾವು ಈ ದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಡಗರ ಸಂಭ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಆಹ್ವಾನಿಸುತ್ತಿದ್ದೇನೆ. ಆತ್ಮೀಯರೇ, ನಮ್ಮ ನಾಡು ತನ್ನದೇ ಆದ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭ ಕಾರ್ಯಗಳಿಗೂ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಪ್ರತೀತಿ. ಅದರಂತೆ ಈ ಒಂದು ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕೆಂದು ಕುಮಾರಿ ಕವನ ಇವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಮ್ಮ ಎಂದೆನಲು ಓಡೋಡಿ ಬರುವಂತ ಕೊಲ್ಲಿದುರ್ಗಾಂಬಿಕೆಗೆ ನಮಿಸೋಣ. ಅಮ್ಮ ಎಂದೆನಲು ಓಡೋಡಿ ಬರುವಂತ ಕೊಲ್ಲಿದುರ್ಗಾಂಬಿಕೆಗೆ ನಮಿಸೋಣ. ಕೊಲ್ಲಿದುರ್ಗಾಂಬಿಕೆಗೆ ನಮಿಸೋಣ. ಅಂಬೆ ಜಗದಂಬೆ ಭಕ್ತ ಕೋಟಿ ಜನನಿ, ಅಂಬೆ ಶರಣೆಂಬೆ ಭವತಾಪಹರಿಣಿ. ಅಂಬೆ ಜಗದಂಬೆ ಭಕ್ತ ಕೋಟಿ ಜನನಿ, ಅಂಬೆ ಶರಣೆಂಬೆ ಭವತಾಪಹರಿಣಿ. ನಿತ್ಯ ನಿರ್ಮಲವಾದ ಸೇವೆಯಗೈದರೆ ಒಡನೆಯೇ ಒಲಿವಂತ ಮಹಾಮಾಯೆ. ನಿತ್ಯ ನಿರ್ಮಲವಾದ ಸೇವೆಯಗೈದರೆ ಒಡನೆಯೇ ಒಲಿವಂತ ಮಹಾಮಾಯೆ. ವಿಧ ವಿಧ ಹೂಗಳಿಂದ ಅರ್ಚನೆ ಮಾಡಿದರೆ ಜಗಕ್ಕೆ ತೋರುವಳು ಪರಮದಯೇ. ಅಂಬೆ ಜಗದಂಬೆ ಭಕ್ತ ಕೋಟಿ ಜನನಿ, ಅಂಬೆ ಶರಣೆಂಬೆ ಭವತಾಪಹರಿಣಿ. ಅಂಬೆ ಜಗದಂಬೆ ಭಕ್ತ ಕೋಟಿ ಜನನಿ, ಅಂಬೆ ಶರಣೆಂಬೆ ಭವತಾಪಹರಿಣಿ. ಅಮ್ಮ ಎಂದೆನಲು ಓಡೋಡಿ ಬರುವಂತ ಕೊಲ್ಲಿದುರ್ಗಾಂಬಿಕೆಗೆ ನಮಿಸೋಣ. ಕೊಲ್ಲಿದುರ್ಗಾಂಬಿಕೆಗೆ ನಮಿಸೋಣ. ಅಂಬೆ ಜಗದಂಬೆ ಭಕ್ತ ಕೋಟಿ ಜನನಿ, ಅಂಬೆ ಶರಣೆಂಬೆ ಭವತಾಪಹರಿಣಿ. ಅಂಬೆ ಜಗದಂಬೆ ಭಕ್ತ ಕೋಟಿ ಜನನಿ, ಅಂಬೆ ಶರಣೆಂಬೆ ಭವತಾಪಹರಿಣಿ. ಇಂಪಾದ ಪ್ರಾರ್ಥನೆಯ ಮೂಲಕ ದೇವಿಯನ್ನು ಸುಶ್ರಾವ್ಯವಾಗಿ ಹಾಡಿ ಹೊಗಳಿದಂತಹ ಕವನ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀಯುತ ಕಕ್ಕನೇಜಿ ವಾಸುದೇವರವರು ದಯವಿಟ್ಟು ವೇದಿಕೆಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಅತಿಥಿ ದೇವೋಭವ ಎನ್ನುವಂತಹ ಸಂಸ್ಕೃತಿ ನಮ್ಮದು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನು ಕೂಡ ತನ್ನ ಪ್ರೀತಿಯ ನಲ್ನುಡಿಗಳಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಸತೀಶ್ ಕಾಮತ್ ಇವರು. ದುರ್ಗಾ ಮಾತೆಯನ್ನು ನೆನೆಸುತ್ತಾ
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂತಹ ಒಂದು ಇದನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾನ್ಯ ಭುಜಬಲಿ ಇವರ ಬಗ್ಗೆ ನಾನು ಹೇಳಬೇಕಂತಿಲ್ಲ. ಇವರು ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಮನೆತನದವರು. ಅವರ ಮನೆತನದವರು ಇವತ್ತು ಈ ಚಂಡಿಕಾ ಯಾಗ ಆದಾಗ ಬಂದು ನಮ್ಮೊಟ್ಟಿಗೆ ಪಾಲ್ಗೊಂಡು ಬಹಳಷ್ಟು ನಮಗೆ ಒಂದು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇವರನ್ನು ನಮ್ಮ ಈ ದೇವಸ್ಥಾನದ ವತಿಯಿಂದ ಬಂಗಾರಸರ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಜ್ಯೋತಿ ಉದ್ಘಾಟಕರು ನಮ್ಮ ನೆಚ್ಚಿನ ನಾಯಕರು ಮತ್ತು ನನ್ನ ತಂದೆಯ ಬಹಳ ಒಡನಾಡಿ ಮಂಜುನಾಥ್ ಕಾಮತ್ರು, ಗಂಗಾಧರ ಗೌಡರು. ಅಂದರೆ ಒಂದು ಹಾಲು ನೀರಿನ ಸಂಬಂಧ. ನಮ್ಮ ಕಡರುದ್ಯಾವರ ಗ್ರಾಮದಲ್ಲಿ ಕಡರುದ್ಯಾವರಕ್ಕೆ ಒಂದು ಹೆಸರು ತಂದಂತಹ ಒಬ್ಬ ಯುವ ನಾಯಕ, ಸಚಿವರು, ಕರ್ನಾಟಕ ಸರ್ಕಾರದ ಗುಂಡೂರಾಯರ ಕಾಲದಲ್ಲಿ ಆಗಿನ ಪ್ರಧಾನಿಯಾದಂಥ ಇಂದಿರಾ ಗಾಂಧಿಯವರನ್ನು ರಕ್ಷಣೆ ಮಾಡಿ ಇವತ್ತಿಗೂ ನನಗೆ ನೆನಪಿದೆ. 1437 ನಂಬರ್ ಅವರ ಕಾರಲ್ಲಿ ಕೊಂಡೋಗಿ ಅವರ ತೋಟದಲ್ಲಿ ಬಿಟ್ಟಂಥ ಒಬ್ಬ ಧೀಮಂತ ನಾಯಕ. ಯಾವುದೇ ಇದಕ್ಕೆ ಎಡೆಗೊಡದೆ ಒಂದು ಯುವಕರಿಗೆ ಆದರ್ಶಪ್ರಾಯರಾಗಿ, ಅದಲ್ಲದೆ ನಮ್ಮ ಕಡರುದ್ಯಾವರವನ್ನು ಕರ್ನಾಟಕದ ಭೂಪಟದಲ್ಲಿ ಗುರುತಿಸುವಂತೆ ನಮಗೆ ಒಂದು ಆದರ್ಶ ವ್ಯಕ್ತಿತ್ವವನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ವಿಧಾನಸೌಧದ ಮೆಟ್ಟಲೇರಿದಂತಹ 29ನೇ ವರ್ಷದಲ್ಲಿ ಒಬ್ಬ ಸಚಿವನಾಗಿ ನಮ್ಮ ಹೆಮ್ಮೆಯ ಪುತ್ರ ಮಾನ್ಯ ಗಂಗಾಧರ ಗೌಡರಿಗೆ ನಮ್ಮ ಈ ದೇವಸ್ಥಾನದ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬ ನಮ್ಮ ಒಡನಾಡಿ ಲಕ್ಷ್ಮಣ ಗೌಡರು. ಇವರು ಒಂದು ಕಾಲದಲ್ಲಿ ನಮ್ಮ ಎಲ್ಲರೂ ನಾವು ಒಟ್ಟಿಗೆ ನಿಂತು, ಕಡರುದ್ಯಾವರ ಅಂತ ಹೇಳಿದರೆ ಅದು ರಾಜಕೀಯದ ಹುಟ್ಟೂರು ಅಂತಲೇ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ನಿಂತು ಗಂಗಾಧರ ಗೌಡರಿಗೆ ಬೆನ್ನೆಲುಬಾಗಿ ನಿಂತು ಸೊಸೈಟಿಯ ಅಧ್ಯಕ್ಷರಾಗಿ, ಇಂಡಬೆಟ್ಟಿನ ದೇವಸ್ಥಾನದ ಒಬ್ಬ ಪ್ರಗತಿಪರ ಚಿಂತಕನಾಗಿ, ಎಲ್ಲ ವಿಷಯಗಳ ಮುಂಚೂಣಿ ನಾಯಕರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಇವರನ್ನು ನಿಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಮತ್ತೊಬ್ಬ ನಮ್ಮ ಭಾರಿ ಮಿತ್ರರು, ನನ್ನ ತಂದೆಯ ಭಾರಿ ಒಡನಾಡಿ ಮುಕುಂದ ಸುವರ್ಣರು. ಇವರಿಬ್ಬರು ನಮ್ಮ ಗಂಗಾಧರ ಕಾಲದಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ನ ಆಗಿದ್ದರು. ಮತ್ತು ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಧಾರ್ಮಿಕ ದತ್ತಿ ಪರಿಷತ್ತಿನ ಸದಸ್ಯರು, ಹೀಗೆ ಹಲವಾರು. ಈಗ ಹಾಡಿ ದೈವದ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ದೇವರ ಒಂದು ಕೆಲಸ ಮಾಡುವಂಥ ಸುಯೋಗ ಇವರಿಗೆ ಲಭಿಸಿದೆ. ಇವರಿಗೂ ಕೊಲ್ಲಿಗೂ ಒಂದು ನಿಕಟವಾದ ಸಂಬಂಧ. ನನ್ನ ತಂದೆಯವರೊಟ್ಟಿಗೆ ಯಾವಾಗಲೂ ಒಡನಾಡಿಯಾಗಿ ಭಾಳಷ್ಟು ರಾಜಕೀಯದಲ್ಲಿ ಏಳು ಬೀಳುಗಳಲ್ಲಿ ಒಟ್ಟಾಗಿ ಇದ್ದಂಥ ಮಾನ್ಯ ಮುಕುಂದ ಸುವರ್ಣರಿಗೆ ಈ ದೇವಸ್ಥಾನದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕಲ್ಬೆಟ್ಟು ರಾಜೇಶ್ರು, ಇವರ ಬಗ್ಗೆ ನಾನು ಹೇಳಬೇಕಂತಿಲ್ಲ. ಮಲವಂತಿಗೆಯ ಒಬ್ಬ ಕೃಷಿಕನ ಮಗನಾಗಿ ಇವತ್ತು ನನ್ನ ಇಬ್ಬರು ಮಕ್ಕಳಿಗೆ ಒಂದು MBBS ಕಲಿಸುವಂತಹ ಒಂದು ಪ್ರೇರಣೆ ಕೊಟ್ಟಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಂತಹ ಮಾನ್ಯ ಕಲ್ಬೆಟ್ ರಾಜೇಶ್ವರವರಿಗೆ ಈ ದೇವಸ್ಥಾನದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದಾಸಪ್ಪ ಗೌಡರು, ಇವರ ಬಗ್ಗೆ ನಾನು ಹೇಳದಿದ್ರೆ ನಂದು ತಪ್ಪಾಗ್ತದೆ. ಯಾಕಂತ ಹೇಳಿದರೆ ಮಾನ್ಯ ಮಂಜುನಾಥ್ ಕಾಮತ್ರು ಮತ್ತು ದಾಸಪ್ಪ ಗೌಡರು ಅದು ಒಂದು ನೂಲು ಮತ್ತು ಸೂಜಿ, ಆ ರೀತಿಯ ಒಂದು ಸಂಬಂಧ. ಯಾಕಂತ ಹೇಳಿದರೆ ಈ ದೇವಸ್ಥಾನವನ್ನು 2017ರಲ್ಲಿ ಬಿಚ್ಚಿ ಇದನ್ನು ಬಾಲಾಲಯದಲ್ಲಿ ಇಟ್ಟು ಬಂಗಡಸು ಅವರು ಮಾಡಿದಂತಹ ಗರ್ಭಗುಡಿಯನ್ನು ಒಂದು ಧೈರ್ಯದಲ್ಲಿ ನಮ್ಮ ತಂದೆಯವರೊಟ್ಟಿಗೆ ನಿಂತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ
ಭಾಳಷ್ಟು ಏಳು ಬೀಳುಗಳನ್ನು ಅನುಭವಿಸಿ ಅದನ್ನು ಗರ್ಭಗುಡಿಯನ್ನು ಒಂದು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮ ತಂದೆಯ ಮಂಜುನಾಥ್ ಕಾಮತ್ ಮತ್ತು ದಾಸಪ್ಪ ಗೌಡರ ಆ ಒಂದು ಹೋರಾಟ, ಅದರ ಒಟ್ಟಿಗೆ ಕೃಷ್ಣ ಪೂಜಾರಿ ಮತ್ತು ಕೊಂಡಮಲೆಯವರು ಮತ್ತು ಈ ಊರಿನ ಜನಗಳು ಭಾಳಷ್ಟು ಹೆಣಗಾಡಿ ಈ ಶಿಲಾಮಯ ಗರ್ಭಗುಡಿಯ ಒಂದು ಕನಸನ್ನು ನನಸು ಮಾಡಿದಂತಹ ಮಾನ್ಯ ದಾಸಪ್ಪ ಗೌಡರಿಗೆ ಈ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿ ಈ ದೇವಸ್ಥಾನದ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಕ್ಕೆನೆಜಿ ವಾಸುದೇವರಾಯರು ನಮ್ಮ ಅವಧಿಯ ನಂತರ ಎರಡನೇ ಅವಧಿ ಈ ದೇವಸ್ಥಾನದ ಬ್ರಹ್ಮಕಲಶದ ಪಾಪ ಅವರಿಗೆ ಆ ಒಂದು ಅವಕಾಶ ಸಿಕ್ಕಲಿಲ್ಲ. ಆಗ ಆಡಳಿತಾಧಿಕಾರಿಯವರು ಬಂದರು. ಬಹಳಷ್ಟು ಭಜನೆಯ ಮುಖಾಂತರ ಧನ ಸಂಗ್ರಹವನ್ನು, ಅನ್ನ ಸಂತರ್ಪಣೆಯ ಮುಖಾಂತರ ದುಡ್ಡನ್ನು ನಾವೊಂದು ಬ್ಯಾಚ್ ಆಗಿ ಹಂತ ಹಂತವಾಗಿ ಎಲ್ಲ 3 ಗ್ರಾಮಗಳು ಅಲ್ಲದೆ ಇದರ ಹತ್ತಿರದ ಗ್ರಾಮಗಳನ್ನೆಲ್ಲ ಸಂಚರಿಸಿ ಬಾರೋ ರೀತಿ ದುಡಿದು ಈ ದೇವಸ್ಥಾನದ ಅಭಿವೃದ್ಧಿಗೆ ಭಾಳಷ್ಟು ಪಣ ತೊಟ್ಟ ಮಾನ್ಯ ಕಕ್ಕೆನೆಜಿ ವಾಸುದೇವರಾಯರಿಗೆ ಈ ದೇವಸ್ಥಾನದ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಪತ್ರಿಕೋದ್ಯಮಿಯವರು ಮತ್ತು MC ಮಾಡುವಂಥವರು ಕೇಶವ ಪಡ್ಕೆಯವರು ಇರಲಿ, ಮತ್ತು ನಮ್ಮ ಲೆಕ್ಚರರು ಮತ್ತು ಮೋನಪ್ರು ಮತ್ತು ಜಯಂತ್ ಹೆಗಡೆಯವರು ಹಾಗೂ ಇಲ್ಲಿ ಸೇರಿದ ಎಲ್ಲ ಸಭಿಕರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿರುವಂತಹ ಗೌರವಾನ್ವಿತ ಶ್ರೀಯುತ ಗಂಗಾಧರ ಗೌಡ್ ಇವರಿಗೆ ಶ್ರೀ ವಿನಯಚಂದ್ರ ನಡುಬೈಲು ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಮುಕುಂದ ಸುವರ್ಣ ಇವರನ್ನು ಜತನಗೌಡ ಇವರು ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಸಭೆಗೆ ಒಂದು ಕಳೆಯನ್ನು ತಂದುಕೊಟ್ಟಂತಹ ಶ್ರೀಯುತ ಲಕ್ಷ್ಮಣಗೌಡ ಇವರಿಗೆ ಪೂವಪ್ಪ ಗೌಡ ಇವರು ಶಾಲು ಹೊದಿಸಿ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ವಾಸುದೇವರಾವ್ ಕಕ್ಕೆನೆಜಿ ಇವರಿಗೆ ಶ್ರೀಯುತ ನಾರಾಯಣ ಶೆಟ್ಟಿ ಅವರು ಗೌರವದ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ರಾಜೇಶ್ ಸರ್ ಇವರಿಗೆ ಸಂದೇಶ್ ಒಳಚಿಲಬೆಟ್ಟು ಇವರು ಗೌರವ ಸ್ಮರಣಿಕೆ ನೀಡುವುದರ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿಕೊಂಡು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪರ್ಜ್ಯೋತಿ ನಮೋಸ್ತುತೆ. ದೀಪ ಹಚ್ಚುವ ಪ್ರಕ್ರಿಯೆ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ವಿಚಾರ. ದೀಪ ಬೆಳಕಿನ ಶುಭದ ಸಂಕೇತ. ದೇವರ ಮನೆಯಲ್ಲಿರಲಿ ಅಥವಾ ಯಾವುದೇ ಕಾರ್ಯಕ್ರಮದ ಆರಂಭದಲ್ಲಿರಲಿ ದೀಪ ಬೆಳಗಿ ಮುನ್ನಡೆಯುತ್ತೇವೆ. ದೀಪದ ಬೆಳಕು ನಮಗೆ ಯಶಸ್ಸನ್ನು ಕರುಣಿಸಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕು ಅಂತ ಹೇಳಿಕೊಂಡು ಮಾನ್ಯ ಗೌರವಾನ್ವಿತರಾದಂತಹ ಶ್ರೀಯುತ ಗಂಗಾಧರ ಗೌಡ್ ಸರ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಸಂಕಷ್ಟಗಳ ಬೆಳಕು ಹರಿದು ಜ್ಞಾನದ ಬೆಳಕು ಎಲ್ಲರ ಬಾಳಲ್ಲಿ ಬೆಳಗಲಿ, ದೀಪ ಜ್ಯೋತಿಯು ಬದುಕಿಗೆ ನೆಮ್ಮದಿಯನ್ನು ಉಂಟು ಮಾಡಲಿ ಎಂಬ ಸದಾಶಯದೊಂದಿಗೆ ದೀಪವನ್ನು ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಗಣ್ಯರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಈ ಊರಿನ ಒಂದು ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಬೋದು, ಪ್ರಸನ್ನ ಎಜುಕೇಷನಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ಮಾನ್ಯ ಗಂಗಾಧರ ಗೌಡ ಸರಿ ಇವರನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಹೇಳಿಕೊಂಡು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸರ್. ಕೊಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಶ್ರೀಮಾನ್ ಮುಕುಂದ ಸ್ವರ್ಣರವರೇ, ಮಾನ್ಯ ಭುಜಬಲಿಯವರೇ, ಲಕ್ಷ್ಮಣಗೌಡ್ರೆ, ರಾಜೇಶ್ ಗೌಡ್ರೆ, ದಾಸಪ್ಪ ಗೌಡ್ರೆ ಮತ್ತು ವಾಸುದೇವ್ ಭಟ್ರೆ, ಸತೀಶ್ ಕಾಮತ್ರೆ, ಪಡ್ಕೆಯವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಹಲವಾರು ಪ್ರಮುಖರು ಸೇವೆಯನ್ನು ಸಲ್ಲಿಸಿ ಬಹಳ ಸುಂದರವಾದಂಥ ದೇವಸ್ಥಾನವನ್ನು ರಚನೆ ಮಾಡಿದ್ದಾರೆ. ಕಲ್ಲಿನ ಶಿಲಾಮಯ ದೇವಸ್ಥಾನ ಕಟ್ಟುವುದಂತ ಹೇಳಿದರೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗ್ತದೆ. ಹಣದ ಜೊತೆಗೆ ಶ್ರಮ ಕೂಡ ತುಂಬ ಇರ್ತದೆ. ಜನಗಳನ್ನು ಒಟ್ಟು ಸೇರಿಸಿ ಒಂದು ಕೆಲಸ ಮಾಡೋದಂತ ಹೇಳಿದರೆ ಅದು ಸುಲಭದ ಮಾತಲ್ಲ. ಆ ಕಷ್ಟದ ಕೆಲಸವನ್ನು ಈ ಕೊಲ್ಲಿ ದೇವಸ್ಥಾನಕ್ಕೆ ಆದಿಯಿಂದಲೂ ಹಲವಾರು ಮಹನೀಯರು ಸೇವೆ ಮೂಲಕ ಒಂದು ಕರ್ತವ್ಯವನ್ನು ಸಲ್ಲಿಸಿದ್ದಾರೆ. ದಾಸಪ್ಪ ಗೌಡರು, ಮಂಜುನಾಥ್ ಕಾಮತ್ರು, ವಾಸುದೇವ ಭಟ್ರು, ಕೃಷ್ಣ ಪೂಜಾರಿಯವರು, ಇನ್ನು ನಮ್ಮ ಕೂಡಬೆಟ್ಟು ಕುಟುಂಬಸ್ಥರು, ಡಾಕ್ಟರ್ ಲೋಕೇಶ್ ನನ್ನನ್ನು ಸಂಪರ್ಕ ಮಾಡಿದರು. ಅವರ ಕುಟುಂಬಸ್ಥರು, ಪಡ್ಕೆಯವರು, ಕೇಶವ ಪಡ್ಕೆಯವರು, ಇಂಥ ಹಲವಾರು
ಜನಗಳು ಸೇರಿ ಬೆರಗಾಗುವಂಥ ಒಂದು ಸುಂದರವಾದಂಥ ದೇವಸ್ಥಾನ ಇಲ್ಲಿ ಆಗಿದೆ. ಕೊಲ್ಲಿ ಅನ್ನುವಂಥದ್ದು, ಕೊಲ್ಲಿಗೆ ಹೆಸರು ಹಲವಾರಿದೆ. ಅದು ಯಾವ ರೀತಿಯಲ್ಲಿ ನಾವು ಅದನ್ನು ಭಾವಿಸ್ಬೋದೋ ಆ ರೀತಿ ಅದನ್ನು ಭಾವಿಸ್ಕೊಳ್ಬೋದು. ಕೊಲ್ಲಿ ದೀಪ ಅಂತ ಹೇಳಿದರೆ ಬಹುಶಃ ದೀಟಿಗೆ ಇಟ್ಕೊಂಡು ದೀಪೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಿದ್ರೋ ಏನೋ. ಇನ್ನು ಕೊಲ್ಲಿ ಅಂತ ಹೇಳಿದರೆ ಕೊಲ್ಲಿ ದ್ವೀಪಗಳು ಅಂತ ನಾವು ಕರಿತೇವೆ. ಒಂದು ಅಂಡಮಾನ ಇದ್ದಾಗೆ, ಅಲ್ಲಿಗೆ ಹೋಗಲಿಕ್ಕೆ ದಾರಿ ಇಲ್ಲ, ಮಾರ್ಗ ಇಲ್ಲ, ವ್ಯವಸ್ಥೆಗಳಿಲ್ಲ. ಈ ನೇತ್ರಾವತಿಯ ಮತ್ತು ಅದರ ನದಿಗಳನ್ನು ದಾಟುವಂಥ ವ್ಯವಸ್ಥೆಗಳಿಲ್ಲ. ನಾನು ಪ್ರಥಮವಾಗಿ ಶಾಸಕ ಆಗಿರಬೇಕಾದ್ರೆ ಇಲ್ಲಿಗೆ ಬರೋದಂತ ಹೇಳಿದರೆ ಬಹಳ ಕಷ್ಟ. ಮುಂಡಾಜೆಯಿಂದ ಬಂದರೆ 5-6 ಹಳ್ಳ ದಾಟಬೇಕು. ಬೆಳ್ತಂಗಡಿಯಿಂದ ಬಂದರೆ 4-5 ಹಳ್ಳ ದಾಟಬೇಕು. ದಿಡಿಪೆ, ಸಂಸೆ ಈ ಭಾಗಕ್ಕೆ ಹೋಗೋದಂತ ಹೇಳಿದರೆ ಒಂದು ದುರ್ಗಮವಾದಂಥ ಪರಿಸ್ಥಿತಿ ಇತ್ತು. ಇವತ್ತು ಅದು ಬದಲಾವಣೆ ಆಗಿದೆ. ತುಂಬ ಸುಂದರವಾದಂಥ ಈ ಊರಾಗಿದೆ. ಈ ಸುಂದರವಾದಂಥ ಊರು ಆಗಬೇಕಾದ್ರೆ ಸಂಪರ್ಕ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಇನ್ನು ವಾಣಿಜ್ಯಕ್ಕೆ ಬೇಕಾದಂಥ ಇತರ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ಟದ್ರಿಂದ ಇದು ಇವತ್ತು ಸುಂದರವಾದಂಥ ಒಂದು ಊರಾಗಿದೆ. ಆದರೆ ನನಗೆ ಇಲ್ಲಿಗೆ ಬರಬೇಕಾದ್ರೆ ಒಂದು ಬೇಸರ ಆಗ್ತಾಯಿದೆ. ನಾನು 1980, 81, 82 ಇಸವಿಯಲ್ಲಿ ಮಂತ್ರಿಯಾಗಿದ್ದೆ. ದಿಡ್ಪೆ ಸಂಸ್ಥೆ ರೋಡಿಗೆ ಅವತ್ತು ವೀರೇಂದ್ರ ಪಾಟೀಲರು ರೋಡ್ ಆ್ಯಂಡ್ ಶಿಪ್ಪಿಂಗ್ ಮಂತ್ರಿಗಳಾಗಿದ್ದು ಕೇಂದ್ರದಲ್ಲಿ, ಗುಂಡೂರಾಯರು ಮುಖ್ಯಮಂತ್ರಿಗಳಾಗಿದ್ದರು. ನ್ಯಾಷನಲ್ ಹೈವೇಗೆ ನಾನು ಅದನ್ನು ಸೇರಿಸಿದೆ. 1 ಕೋಟಿ ಅನುದಾನ ಕೂಡ ಬಜೆಟಲ್ಲಿ ಇಟ್ಟಿದ್ದೆ. ನಾನು ಸೋತೋದೆ, ನನ್ನ ಪಕ್ಷ ಸೋತಿತ್ತು. ಆ ಒಂದು ಮಾರ್ಗ ಕೂಡ ಸೋತು ಹೋಯಿತು. ಅದು ಕಣ್ಮರೆ ಆಯಿತು. ಅದನ್ನು ಯಾರು ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ದುರ್ಗಾ ಪರಮೇಶ್ವರಿಗೆ ಗೊತ್ತಿದೆ ಅದೆಲ್ಲ. ಆ ನಂತರ ಅದು ಪ್ರಯತ್ನಗಳು ನಡೀತು. ಅರಣ್ಯದ ಫಾರೆಸ್ಟಿನ ಒಪ್ಪಿಗೆ ಇಲ್ಲದೆ ಮಾರ್ಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅದು ನಿಂತು ಹೋಯಿತು. ಅದೇ ರೀತಿ ಇದರ ಜೊತೆಗೆ ಮಂಗಳೂರಿನಲ್ಲಿ ನಾನು ಎಲ್ಲ ಕೇಂದ್ರದ ಪರ್ಮಿಷನ್ ತಗೊಂಡು ಪೈಲಟ್ ತರಬೇತಿ ಕೇಂದ್ರವನ್ನು ಕೂಡ ಮಾಡಿದೆ. ಈ 2 ಕಾರ್ಯಗಳು ನಿಲ್ಲಿಸಿದರೂ ನಿಂತು ಹೋಯಿತು. ಇದು ಯಾವಾಗಲೂ ನನಗೆ ಮನಸ್ಸಿಗೆ ಬೇಜಾರಾಗ್ತದೆ. ಒಂದು ಕೆಲಸ ಮಾಡಿದರೆ ಅದು ಶಾಶ್ವತವಾದಂಥ ಕೆಲಸಗಳು, ಜನಗಳಿಗೆ ಉಪಯೋಗ ಆಗುವಂಥ ಕೆಲಸಗಳು ಆಗಿರ್ತವೆ. ಅದರಲ್ಲಿ ಯಾವುದೇ ಮತ್ಸರ ಅಥವಾ ಯಾವುದೇ ಒಂದು ರೀತಿಯ ಅಸೂಯೆ ಒಳ್ಳೆಯದಲ್ಲ. ಇವತ್ತು ಶ್ರೀಮಾನ್ ಮಂಜುನಾಥ್ ಕಾಮತ್ರನ್ನು ಸನ್ಮಾನ ಮಾಡೋದು ಅಂತ ಇಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಬರೆದಿತ್ತು. ಆದರೆ ವಯಸ್ಸಿನ ಒಂದು ಕಾರಣದಿಂದ ಅವರು ಇಲ್ಲಿಗೆ ಬರುವಂಥ ಒಂದು ಪರಿಸ್ಥಿತಿ ಇಲ್ಲ ಅಂತ ಅವರ ಮಗ ಸತೀಶ್ ಕಾಮತ್ ತಿಳಿಸಿದರು. ಆ ಮನುಷ್ಯನನ್ನು ನಾನು ಕಂಡಿದ್ದೆ. ಕಾಲಿಗೆ ಮೆಟ್ಟು ಹಾಕೋದಿಲ್ಲ. ಕಡೂರ್ದಾವರದಿರಲಿ, ಬೆಳ್ತಂಗಡಿ ಇರಲಿ, ನಡೆದಾಡಿಕೊಂಡೇ ಓಡಾಡಿಕೊಂಡು ತುಂಬ ಲವಲವಿಕೆಯಿಂದ ಕೆಲಸ ಮಾಡುವಂಥ ಪಾರದರ್ಶಕದ ಒಂದು ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ. ಅವರು ಅಚಾನಕ್ಕಾಗಿ ಈ ದೇವಸ್ಥಾನದ ಅಧ್ಯಕ್ಷರಾದ ನಂತರ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಮಾಡಿದರು. ತನ್ನ ಆಸ್ತಿಯನ್ನು ಒತ್ತೆ ಇಟ್ಟು ಆ ಹಣವನ್ನು ತಂದು ದೇವಸ್ಥಾನಕ್ಕೆ ವಿನಿಯೋಗ ಮಾಡಿದರು ಅಂತ ನಾನು ಕೇಳಿದ್ದೇನೆ. ಇಂಥ ವ್ಯಕ್ತಿಗಳು ಇರುವಂಥದ್ದು ಬಹಳ ವಿರಳ. ಅವರು ಬೆಳ್ತಂಗಡಿಯ ಭೂನ್ಯಾಯ ಮಂಡಳಿಯ ಸದಸ್ಯರಾಗಿದ್ದರು. ಮಾನ್ಯ ಮುಕುಂದ ಸುವರ್ಣ ಕೂಡ ಸಂದರ್ಭದಲ್ಲಿ ಸದಸ್ಯರಾಗಿದ್ದರು. ಇವತ್ತು ನಾವು ಹೇಳ್ಬೋದು, ನನಗೆ 10 ಕಂಡಿ ಅಡಿಕೆ ಆಗ್ತದೆ, 15 ಕಂಡಿ ಅಡಿಕೆ ಆಗ್ತದೆ, 10,000 ತೆಂಗಿನಕಾಯಿ ಆಗ್ತದೆ, ಒಂದು 5 ಎಕರೆ ರಬ್ಬರ್ ಇದೆ ಅಂತ ನಾವು ಹೇಳ್ಕೊಳ್ಬೋದು.
ಹಿಂದಿನ ದಿನದಲ್ಲಿ 10 ತೆಂಗಿನ ಗಿಡ ನಡುವಂಥ ಒಂದು ಹಕ್ಕು ಅವನಿಗಿರಲಿಲ್ಲ, 10 ಅಡಿಕೆ ಗಿಡ ನಡುವಂಥ ಹಕ್ಕು ಅವನಿಗಿರಲಿಲ್ಲ, 10 ಬಾಳೆ ಗಿಡವನ್ನು ನಡುವಂಥದ್ದಿರಲಿಲ್ಲ, ಈವನ್ ಒಳ್ಳೆ ರೀತಿಯಲ್ಲಿ ತರಕಾರಿ ಬಸಳೆದೊಬ್ಬ ಹಾಕುವಂಥ ಹಕ್ಕು ಅವನಿಗಿರಲಿಲ್ಲ. ಆ ಹಕ್ಕನ್ನು ಕೊಡಿಸುವಂಥ ಕಾರ್ಯಕ್ರಮವನ್ನು ಮಂಜುನಾಥ್ ಕಾಮತ್ರಂಥವರು, ಶ್ರೀಮಾನ್ ಮುಕುಂದ ಸ್ವರ್ಣ ಅಂಥವರು ಒಳ್ಳೆ ರೀತಿಯಲ್ಲಿ ಮಾಡಿದ್ರಿಂದ ಇವತ್ತು ಊರು ಒಂದು ನಂದನ ವನವಾಗಿದೆ. ತುಂಬ ಮನೆಗಳಾಗಿವೆ, ಡಾಕ್ಟ್ರುಗಳಾಗಿದ್ದಾರೆ, ಮಕ್ಕಳು ಇಂಜಿನಿಯರ್ಗಳಾಗಿದ್ದಾರೆ. ನಮ್ಮ ಮಂಜುನಾಥ್ ಇವರು ಸತೀಶ್ ಕಾಮತ್ ಹೇಳಿದ್ರು, ನನ್ನ ಮಕ್ಕಳು 2 ಜನ MBBS ಆಗಿದ್ದಾರೆ ಅಂತ. ಹೀಗೆ ಹಲವಾರು ಜನ ರೈತರ ಮಕ್ಕಳು ಇವತ್ತು ದೇಶ ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಎಜುಕೇಷನ್ ತಗೊಂಡು ಉತ್ತಮವಾದಂಥ ಒಂದು ಬಾಳನ್ನು ಅವರು ಪಡಿಬೇಕಾಗಿದ್ದರೆ ಅವರಿಗೆ ಮೂಲತಃ ಅವರ ಅಡಿ, ಅವರ ಭೂಮಿ, ಅವರ ನೆಲ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಮಂಜುನಾಥ್ ಕಾಮತ್ರಂಥ ಒಂದು ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತೇನೆ. ಮನುಷ್ಯ ಶಾಶ್ವತವಾಗಿ ಉಳಿಯೋದಿಲ್ಲ. ಹೆಚ್ಚಂತ ಹೇಳಿದರೆ 100 ವರ್ಷ, ಸ್ವಲ್ಪ ಹೆಚ್ಚು ಕಡಿಮೆ. ನಾನು ಭುಜಬಲಿಯವರ ಹತ್ರ ಕೇಳಿದೆ, ಅರಮನೆಯ ಅರಸರು ಬಳ್ಳಾಳರು ಹೇಗಿದ್ದಾರೆ ಅಂತ ಕೇಳಿದೆ. ಈಗ 103 ವಯಸ್ಸು ಅಂತ ಹೇಳಿದರು. ಅದು ಎಲ್ರಿಗೂ ಸಿಕ್ಕುವುದಿಲ್ಲ ಆ ವಯಸ್ಸು. ಆ ಒಂದು ವಯಸ್ಸು ನಮ್ಮನ್ನು ಯಾರಿಗೂ ಬಿಡೋದಿಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಏನಂತ ಹೇಳಿದರೆ, ಎಲ್ಲರೂ ಕಂಬಳ ನೀವು ನೋಡ್ತೀರಾ, ಕಂಬಳ ಕೋಣ ಓಡೋವರೆಗೆ ಅದಕ್ಕೆ ಹುರುಳಿ ಹಾಕ್ತಾರೆ, ಅದು ಓಡದಿದ್ದರೆ ಕಸಾಯಿಖಾನೆ ಕೊಡ್ತಾರೆ. ಇದು ನಮ್ಮ ವಾಡಿಕೆ. ದಾಕ್ಷಿಣ್ಯ ಇಲ್ಲದೆ ಕಸಾಯಿಖಾನೆ ಕೊಡ್ತಾರೆ. ಕುದುರೆ ಓಡ್ತದೆ, ಕುದುರೆ ಓಡುವಷ್ಟು ದಿವಸ ಅದಕ್ಕೆ ಬೇಕಾದಂಥ ತಿಂಡಿ ತಿನಿಸ್ಕೊಡ್ತಾರೆ, ಅದನ್ನು ಕಸಾಯಿಖಾನೆ ಕೊಡೋದಿಲ್ಲ, ಗುಂಡಿಟ್ಟುಕೊಳ್ತಾರೆ. ಇದು ನಮ್ಮ ಸಮಾಜ. ಆದ್ದರಿಂದ ಯಾರಿಗೆ ಅವಕಾಶ ಇದೆಯೋ, ಯಾರಿಗೆ ಆಗ್ತದೋ ಆ ಸಂದರ್ಭದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಿಬಿಡಬೇಕು. ಇವತ್ತು ಈ ಊರಿಗೆ ಸಿಟಿ ಬಸ್ ಬರ್ತದೆ, ಈ ಊರಿಗೆ ಬೇಕಾದಂಥ ಸಂಪರ್ಕ ಇದೆ. ದಿಡ್ಪೆ ಆಗಲಿ, ಕೊಲ್ಲಿ ಆಗಲಿ, ಕೊಲ್ಲಿ ಅಂತ ಹೇಳಿದರೆ ಯಾರೂ ಹೋಗಲಿಕ್ಕೆ ಆಗದಂಥ ಒಂದು ದ್ವೀಪದಂಥ ಒಂದು ಊರು ಇವತ್ತು ತಲೆ ಎತ್ತಿ ನಿಂತು ಬೆಳ್ತಂಗಡಿಗೆ ಇಲ್ಲಿಯ ಜನ ಬರೆದಿದ್ದರೆ ಬೆಳ್ತಂಗಡಿ ಖಾಲಿ ಅಂಥ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ದೇವಸ್ಥಾನ ಆಗಿದೆ. ಈ ದೇವಸ್ಥಾನವನ್ನು ನೀವೆಲ್ಲ ಸೇರಿ ಕಟ್ಟಿದ್ದೀರಿ, ಭಾಳ ಸುಂದರವಾಗಿದೆ. ನಾವೆಲ್ಲ ಇವತ್ತು ಬಂದು ಸೇರಿ ಜಾತ್ರೆಯ ಸಂದರ್ಭದಲ್ಲಿ ಈ ಸಭೆಗಳು ಅಷ್ಟು ಚೆನ್ನಾಗಿ ನಡೆಯುವುದಿಲ್ಲ. ನಾನು ಕೂಡ ಬರುವವನಲ್ಲ. ಸತೀಶ್ ಕಾಮತ್ ಹೇಳಿದರು, ಮಂಜುನಾಥ್ ಕಾಮತ್ರಿಗೆ ಸನ್ಮಾನ ಇದೆ, ನಾನು ತಪ್ಪಿಸ್ಕೊಳ್ಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೇನೆ. ನಾವೆಲ್ಲ ಇವತ್ತು ಸೇರಿದ್ದೇವೆ. ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಮತ್ತು ಮಂಜುನಾಥ್ ಕಾಮತ್ರಿಗೆ ದೇವರು ಆಯುರಾರೋಗ್ಯ ಕೊಡಲಿ, ಅವರಿಗೆ ಒಂದು ಏನು ಸುಖ ಶಾಂತಿ ಜೀವನದಲ್ಲಿ ಅವರಿಗೆ ಸಿಕ್ಕಲಿಲ್ಲ. ಸುಖ ಶಾಂತಿ ಅನ್ನುವಂಥದ್ದು ಏನು ಮಾಡಲಿಕ್ಕಾಗಲ್ಲ, ಅವರವರ ಹಣೆ ಬರ. ಆದರೆ ಒಳ್ಳೆಯ ಮಕ್ಕಳಿದ್ದಾರೆ, ಸತೀಶ್ ಕಾಮತ್ರಂಥ ಮಕ್ಕಳಿದ್ದಾರೆ, ಅವರ ಮೊಮ್ಮಕ್ಕಳಿದ್ದಾರೆ. ಅವರಿಗೆ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ದೇವಿಯ ಕೃಪೆಗೆ ನಾವೆಲ್ಲ ಪಾತ್ರರಾಗಿದ್ದೇವೆ. ನಾವೆಲ್ಲ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಮಾನ್ಯರು, ಗೌರವಾನ್ವಿತರೂ ಆದಂತಹ ಶ್ರೀಯುತ ಗಂಗಾಧರ ಗೌಡ ಸರ್ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಮುಕುಂದ ಸ್ವರ್ಣ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕು ಅಂತ ಹೇಳಿಕೊಂಡು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಕೊಲ್ಲಿ ದುರ್ಗಾ ಮಾತೆ ಕೈ ಮುಗ್ಗೊಂದು ಅಂಚನೆ ಧರ್ಮದೈವಲಿಗೆ ಪ್ರಣಾಮಾಲ್ ತಂದು 2 ಪಾತಿರುವೆ. ಇತ್ತೆ ತಾನೇ
ದೀಪ ಬೆಳಗಸದ ಉದ್ಘಾಟನೆ ಮಲ್ತಿನ ಅಂಚಿನ ಎಂಕ್ಲ ನಾಯಕರ ಅಂಚಿನ ಗಂಗಾಧರ ಗೌಡ್ರೆ, ಡಾಕ್ಟ್ರ್ ನಾವ್ರ ಬರಂದುಲ್ಲೇರು ಅಂಚೆನೆ ಅರಮನೆದ ಯಶೋಧರ ಬಳ್ಳಾಲ ಬರೆದಿರು ಅಕ್ಲೆ 2 ಜನಕ್ಕಲ ದೇವಸ್ಥಾನದ ಪರವಾದ ಕಮಿಟಿಯ ಪರವಾದ ಸ್ವಾಗತ ಮಲ್ತಂಡು. ಈ ಸಭೆತ ಅಧ್ಯಕ್ಷನ ಭುಜಬಲಿಯರೇ, ಲಕ್ಷ್ಮಣಗೌಡ್ರೆ, ಯಶೋಧರ ಬಲ್ಲಾಲ್ರೆ, ಅಂಚೆನೆ ವಾಸುದೇವರೇ, ರಾಜೇಶರೇ, ಡಾಕ್ಟ್ರೇ, ದಾಸಪ್ಪ ಗೌಡ್ರೆ, ಕಮಿಟಿದ ಮಾತಾ ಸತೀಶ್ ಕಾಮತರೆ, ಅಂಚನೆ ಕೃಷ್ಣ ಪೂಜಾರ್ಲೆ, ಮಾತಾ ಕಮಿಟಿಯ ಸದಸ್ಯರೇ, ಮೂಲು ಸೇರಿದ ಅಂಚಿನ ಭಕ್ತರೆ, ಏತೋ ವರ್ಷದ ಚಿಂತನೆ ಶಂಕರ ಭಟ್ರು ಬತ್ತೀರು ನಮನ ಮುಖ್ಯ ಅರ್ಚಕರು ಇನ್ನು ಆರೋಗ್ಯ ನೆಟ್ಟದಾದನ ಬತ್ತೀರು ಆರೆಲ್ಲ ಆ ದೇವಿನ ಸನ್ನಿಧಾನಗೂ ಅಂಚನೆ ಕೇಶವ ಪಡಕೆ ಮುಗುಳು ಮಾತಾ ಈ ದೇವಸ್ಥಾನಗಳು ದಾಯಪಂಡ ಇಂಕ ಸಾಧಾರಣ ವರ್ಷದಿಂದ ಎಂಕಲ ಗೊತ್ತುಂಡು ಭಾರಿ ಭಂಗವತ್ನಗಳು ಭಾರಿ ಕಷ್ಟವತ್ನಗಳು ಮುಗುಳು ಪೂರ ಇತ್ತೆ ಅಕ್ಲಿನ ಜೀವಿತಾವಧಿಲಿ ಎಂಕ್ಲ ಜೀವಿತಾವಧಿಲಿ ಭಾರಿ ಪುರ್ಲುದ ದೇವಸ್ಥಾನ ಮಾತ ಭಕ್ತರನ ಸಾಕಾರಡು ಆತನು ಒಂದು ದೇವಿನ ಕೃಪೆ ದೇವಿನ ಶಕ್ತಿ ಮಾತೆರೆಗಳ ದೇವಿ ಶಕ್ತಿ ಕೊರದು ಮನಸ್ಸು ಎಡ್ಡೆ ಕೊರದು ಒಂಜೇ ಬುದ್ಧಿಡು ಮಲ್ಪದ ಕೊಡ್ತೀರಿ ಇತ್ತೆ ತಾನೇ 2ನೇ ವರ್ಷದ ಜಾತ್ರೆ ನಡತೊಂದು ಯಾನು ಹೆಚ್ಚ ಪಾತೆರುಜಿ ಸುಮಾರು ಜನ ಪಾತೆರುಲ್ಲೇರು ಅಂಡ ನಮ್ಮ ಬಾಯಿಡು ಭಾಷಣ ಮಲ್ಪಣ ಮಾತ್ರ ಕೈಟ್ ಅವೇ ರೀತಿ ನಡತೊಂಡ್ರೆ ಕಲ್ಪೋಡು ಯಾನು ಮಾತೆರೆಗಳು ಪನ್ಪೆ ಯಾನು ಏತು ವರ್ಷದಿಂದ ಈ ವೇದಿಕೆಡು ಮೂಲು ಸುಮಾರು ಫಂಕ್ಷನ್ ಬರ್ತದೆ ಅಪ್ಪ ಪಣ್ತುಂಡು ದಯದೀದಿ ಯಾನು ದೇವಸ್ಥಾನಡು ಸಾಲೆಡು ಕೆಲವು ಜಾಗಡು ದಯದೀದಿ ಜಾತಿ ರಾಜಕೀಯ ಮಲ್ಪಡೆಂದು ಕಲಕ್ಕಲಡಿ ಯಾನು ವಿನಂತಿ ಮಲ್ತೊಂದಿಪ್ಪೆ ದಾಗಂದು ಪಂಡ ಒಂದು ಧಾರ್ಮಿಕ ದತ್ತಿಗೆ ಸೇರಿನಂಚಿನ ದೇವಸ್ಥಾನ ಯಾನ ಧಾರ್ಮಿಕ ದತ್ತಿದ ಜಿಲ್ಲದ ಸದಸ್ಯರಾದ 3 ವರ್ಷ 3 ವರ್ಷ ಬೇಲೆ ಮಲ್ತದೆ ಏಟು ಜಡ್ಡು ಹೆಂಗೆ ಗೊತ್ತುಂಡು ಇಡೀ ಜಿಲ್ಲೆಡೆ ತಿರುಗಿದೆ ಅಣ್ಣ ಕೆಲವು ಕೋಡಿ ಪೋನ ಭಾರಿ ಸಂತೋಷ ಒಂದುಂಡು ಕೆಲವು ಕೋಡಿ ಪೋನ ಬೇಜಾರ ಒಂದುಂಡು ದಾಗಂದು ಪಂಡ ಮಾತೆಲ್ಲ ತೆರೆ ನೋಡು ಸರಕಾರವು ಅಧಿಕಾರ ಬರ್ಪಣ ಆ ಅಧಿಕಾರಡು ಬತ್ನಾಗ್ಲ ಕಮಿಟಿ ಹಾಕೊಂಡು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಬತ್ತಂಡ ಕಾಂಗ್ರೆಸ್ ಹಾಕೊಂಡು BJP ಹತ್ತನ BJP ಹಾಕೊಂಡು ಆಂಡ ನಮ್ಮ ಕೊಲ್ಲಿದ ಜನಕುಲೆ ಏರೇ ಸಮಿತಿ ಸದಸ್ಯ ಆಡು ಏರೇ ಭಟ್ರ ಆಡು ನಮ್ಮ ಕೊಲ್ಲಿ ಆಸ್ಪಾಸದ ಗ್ರಾಮದ ಜನಕುಲು ಐನು ನಮ್ಮ ದುಮ್ಮು ತೆರಿಯೋ ನೋಡು ಏರೇ ಅಧ್ಯಕ್ಷ ಆಡು ಓ ಪಾರ್ಟಿದ ಆಡು ಓ ಜಾತಿದ ಆಡು ದಯದೀದಿ ಅನ್ನ ಕಲಕಲಡೆ ದುಮ್ಮುಲ ಬಂತೆ ಇನ್ನಿಲ್ಲ ಪಣಪೆ ನಲ್ಲ ಪಣಪೆ ದಯತಟಿ ವಿನಂತಿ ಮಲ್ತೊನ್ನ ಈತೆ ಬಂಡ ನಮ್ಮ ಮಾತೆಲ್ಲ ಕೈ ಜೋಡಿಸೋಡು ಮಾತಾ ಜಾತಿದಾಗಲೂ ಒಟ್ಟಿಗೆ ಆಡು ದಯ ಬಂಡ ದೇವರೇ ಬೋಡಾದು ಧರ್ಮ ಒರಿಯೋಡು ನಮ್ಮ ಅಹಂಕಾರ ನಮ್ಮ ಬಡ್ಚನ್ನ ದಾದಾಲ ಮಲ್ತ ಇತ್ತನಂಡ ಆ ದುರ್ಗಾದೇವಿ ಕಣ್ಣು ಬುಲಾಂಡ ನಮ್ಮ ಸರ್ವನಾಶಾಪ ಒಂದು ನಮ್ಮನ್ನ ತರೆಟ್ಟು ಬೋಡು ದಾದನ ಮಾತೆರೆಗಳ ಎಡ್ಡೆ ಬುದ್ಧಿ ಕೊರಿಯರು ಯಾನ ಪೋಯಿನ ಬ್ರಹ್ಮಕಲ ಸಪಕಲ ಬಂತೆ ಒಂದೇ ಪಾತೆರ ದಾದನ ದೇವಿ ಮಾತೆರೆಗಳ ಎಡ್ಡೆ ಬುದ್ಧಿ ಸರ್ತಿ ಕೊಡ್ತೇರು ಪೊರ್ಲೊಡು ದೇವಸ್ಥಾನ ಆಂಡು ಮಾತೆರ್ಲ ಕೈ ಜೋಡಿಸಾರ ಮುಂದು ದುಮ್ಮುಗುಲ ಇಂಚೆನೆ ನಡತೊಂದು ಪೋಲೆ ಮಾತೆರ್ಲ ಮನಸ್ಸಲ್ಲಿ వచ్చి ಎಂಜಲೆಕ್ಕೆ ಪಡು ಒರಿಯನ ಮನಸ್ಸು ಅಂಚಿಪ್ಪು ಒರಿಯನ ಮನಸ್ಸು ಇಂಚಿಪ್ಪು ಮಾತೆರ ನರಮಣೆನೆ ಸರಿಪರ ಎರಡಲ ಸಾಧ್ಯಜಿ ಅಣ್ಣ ಒರಿ ತೆರಿನಾಯೆ ಒರಿಯಾಡ್ದೋರಿ ಧರ್ಮ ಒರಿಪರ ಬೋಡಾದು ಭಾರಿ ಎಲ್ಲಿ ಆದು ಅಯ್ನು ಸರಿ ಮಲ್ತೊಂದು ಬೋಡು ದಾಗಂದು ಪಣ್ಪೆ ಬಂಡ ಕೆಲವುದಕ್ಕಲೇ ಮನಸ್ತಾಪ ಬರ್ಪುಣು ಒರಿಯಣ ತುಂಡು ಒರಿಯಾಗಾಪುಜಿ ಒರಿಯಣ ತುಂಡು ಒರಿಯಾಗಾಪುಜಿ ಅಣ್ಣ ಬೊಕ್ಕೋರಿ ಇಡ್ಡೆಟ್ಟಾಲ ಬತ್ತ ಸರಿ ಮಲ್ಪೋಡು ಸರಿ ಆಯ್ಜಿಂದಾಂಡ ದೇವಸ್ಥಾನ ಹಾಲಾಪುಂಡು ಓಲು ಸಾಲೆಡ್ಲಂಚೆನೆ ಓಲು ರಾಜ್ಯಕ್ಕೆ ಬತ್ತಂಡ ಅಲ್ಪ ಜೋಕುಲು ಪೂರ ಇಲ್ಲಡೆಗೆ ಬೋಡಾಪುಂಡು ಅಂಚಿನ ಪರಿಸ್ಥಿತಿ ತೀರ್ಮಾನ ಒಂದು ಮಾತೆಲ್ಲ ಗೊತ್ತುಂಡು ದಯದೀದಿ ಅನ್ನ ಕಳಕಲೆಡು ಆ ದೇವಿಡ ದುಂಬಲ ನಟ್ಟೊಂದುಲ್ಲೆ ನಲ್ ನಟ್ಟೊಂದುಲ್ಲೆ ಈ ಗ್ರಾಮದ ಈ ಊರುದ ಯಾಲ ಈ ಜಾಗ ಈ ದೇವಸ್ಥಾನ ಸಂಬಂಧ ಮಾತೆರೆಗಲ ದೇವರಿ ಎಡ್ಡೆ ಬುದ್ಧಿ ಕೊರ್ದು ಪೊರ್ಲುಡು ದೇವಸ್ಥಾನ ನನ್ನ ಮಿತ್ತಗಿಲ ಪೊರ್ಲುಡು ನಡಪ್ರಂಚಿನ ಶಕ್ತಿ ಮುಲ್ತ ಉಳ್ಳಾಯ ಉಳ್ಳಾಲ್ತಿ ಅಂಚೆನೆ ಮುಲ್ತ ಧರ್ಮದೈವಲು ಅಂಚೆನೆ 2 ಜನ ದುರ್ಗೆಲು ಮಾತೆರೆಗಳ ಆಶೀರ್ವಾದ ಮಲ್ಪಡಂದು ಆ ದೇವಿಡ ನಟ್ಟೊಂದು ಎನ್ನ 2 ಪಾತ್ರೆಗಳ ಮೇಲೆ ದೇವಿ ಮಹಾದೇವಿ
ಇಂದಿನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಗೌರವಾನ್ವಿತರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಯಶೋಧರ ಬಲ್ಲಾಳ್ ಅರಮನೆ ಬಂಗಾಡಿ ಇವರನ್ನು ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಮೋನಪ್ಪ ಗೌಡ್ರು ಇವರು ಸ್ಮರಣಿಕೆಯನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪ್ರದೀಪ್ ಸರ್ ಅವರು ಬಂದಿದ್ದಾರೆ. ನಿಮಗೂ ಕೂಡ ನಾನು ಎಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ದೀಕ್ಷಿತ್ ಕಲ್ಬೆಟ್ಟು ಇವರು ಡಾಕ್ಟರಿಗೆ ಸ್ಮರಣಿಕೆಯನ್ನು ನೀಡಿ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ದೇವಿಗೆ ವಂದಿಸದೆ ಕೊಲ್ಲಿದ ಮಾತನಾಯಕಗಳ ಕೃತಜ್ಞತೆ ಪರಿಪ್ರಸಾದ ಈತಲಾಯಕದ ದೇವಸ್ಥಾನ ಮಲ್ಪರ ಇವ್ರದಾಕಲ ಮಾತನ ಸಹಕಾರ ಇರ್ತದೆ. ಈ ದೇವಸ್ಥಾನ ಆತನ ಭಾರಿ ಪೊರ್ಲಾತನ ನನ್ನ ಮಿತ್ತಗಳ ಈ ದೇವರನ ಅನುಗ್ರಹ ಮಾತನ ಮಿತ್ತಲ ಇಪ್ಪಡು ಈಗ ಸುರುಕು ದೇವರನ್ನು ಪಿದೇ ದಿನಗಳ ಬತ್ತಿತ್ತೆ, ದೇವರನ್ನು ಉಲೈ ದಿನಗಳ ಬತ್ತಿತ್ತೆ. ಭಾರಿ ಸಂತೋಷ ಅಂಡ್ ಪಿದೇ ಇದ್ದಿದ್ದು ಒಂದು ಸಮಯ ಸುಮಾರು ಸಮಯ ಬಾಕಿ ಆಂಡ್ ಆಂಡ್ಲ ದೇವರನ ಕೆಲಸ ಭಾರಿ ಪೊರ್ಲಾದು ಭಾರಿ ಪೊರ್ಲೋಡು ಬೂಡ್ದು ಬರ್ತದೆ. ಮಾತನ ಸಹಕಾರ ಡಾಕ್ಟರ್ ನಕ್ಕಳು ಮುಲ್ತ ಕೊಲ್ಲಿ ಕಿಲ್ಲುಡ್ದ ಫ್ಯಾಮಿಲಿದಾಕಳು ಭಾರಿ ಸಹಕಾರ ಕೊಡ್ದು ಎಡ್ಡ ರೀತಿಯ ಸಹಕಾರ ಮಾಡ್ತೇವೆ. ಅಂಚನೆ ನಮಗೆ ಊರ್ದ ಪ್ರತಿ ಊರಿಲ್ಲ ಆಯ ಮೇಂದಾಲಜಿ ಭಾರಿ ಮನಪೂರ್ವಕವಾದ ಕೆಲಸ ಮಾಡ್ತದೆ. ಬತ್ತಿನಿರ್ದಾರ ಈ ದೇವಸ್ಥಾನ ಆತ್ಲಾಯ್ಕು ಪೊರ್ಲದು ಬರ್ತದೆ. ಏರ್ಲ ತೂಪನಾಕ್ಲೆಲ್ಲ ಒಂಜಿ ಎಡ್ಡೆ ಪೊರ್ಲದ ದೇವಸ್ಥಾನ ಅಂದರೆ ತೋಜಿದು ಬರ್ತದೆ. ನಮ್ಮನ ಈ ಜಾಗಕ್ಕೆ ಮಾತೆಲ್ಲ ದೂರದ ಭಕ್ತರೆಲ್ಲ ಬರ್ತದೆ. ದೇವಿನ ಆಶೀರ್ವಾದ ದೆತ್ತೊಂದು ಎಡ್ಡೆ ಅವಾರ್ಡ್ ಪಡೆದು ಕೇನೊಂದು ಎನ್ನರೆಡ್ಡ ಪಾತ್ರ. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಶ್ರೀಯುತ ಯಶೋಧರ್ ಬಲ್ಲಾಳ್ ನಿಮಗೆ ವಂದನೆಗಳು ಸರ್. ಸರ್ವರ ಆರೋಗ್ಯವನ್ನು ಸುಧಾರಿಸುವ ನಂಬಿ ಬಂದ ರೋಗಿಗಳನ್ನು ತಾಯಿಯಂತೆ ಮಮತೆಯಿಂದ ಆಧರಿಸಿ, ತಂದೆಯಂತೆ ಜವಾಬ್ದಾರಿ ಹೊತ್ತು ಸಹನೆಯಿಂದ ವಿಚಾರಿಸಿ, ಸ್ನೇಹಿತನಂತೆ ನಗುಮೊಗದಿ ಭರವಸೆಯ ನುಡಿಗಳಿಂದ ಮನಸ್ಸಿಗೆ ಆತ್ಮಸ್ಥೈರ್ಯವನ್ನು ತುಂಬುವರು ವೈದ್ಯರು. ಇದಕ್ಕೆ ಹೇಳ್ತಾರೆ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತಿ ಕಳೇಬರೆ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ಅಂದರೆ ಶ್ರೀಮನ್ನಾರಾಯಣನ ಸ್ಥಾನವನ್ನು ಪಡೆದಿರುವ ನಮ್ಮೂರಿನ ಪ್ರಸಿದ್ಧ ವೈದ್ಯರಾದಂತಹ ಪ್ರದೀಪ್ ಸರ್ ಇವರು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿಕೊಂಡು ಎಲ್ಲರ ಪರವಾಗಿ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ.
ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಭಾರತ
ನಮ್ಮ ಪ್ರಚಾರ ಸ್ಕೂಲ್ ಮಾಡಿದ್ರೆ ಮನೆಯ ತಾಯಿಗಳು ಅಂತರವರೆಗೆ ಯಾವ ಶಿವಶಕ್ತಿಯಲ್ಲಿ ಫಲಿತಾಂಶಿಕ ಆಕೆ ಅವರು ಎಲ್ಲ ಹೆಚ್ಚಿರುವಂತಹ ಶಕ್ತಿ ಅವರು ಮಹಾತಾಯಿಯ ಶಕ್ತಿ. ಈ ಶಿಕ್ಷಣವನ್ನು ಮುಂದಿನ ನಾವು ಏನು ಮಾಡಬೇಕು ಅಂದರೆ ಒಂದು ಕಾರ್ಯಕ್ರಮ ಎಷ್ಟು ಜನ ಪ್ರತಿ ಬಾರಿ ಈ ಸಮಾಜದಲ್ಲಿ ಆಗಿನ ಯಾಕೆ ಶಿಕ್ಷಣ ಬೇಕು ಅಂತ ಹೇಳಿದರೆ ದೇವರ ಮಕ್ಕಳಿಗೆ ಒಂದು ತಲೆಮಾರಿಗೆ ಶಿಕ್ಷಣವನ್ನು ಯಾವ ರೀತಿ ಕಲಿಸಿಕೊಡಬೇಕು, ಭಕ್ತಿಯ ಶಿಕ್ಷಣ ಯಾವ ರೀತಿ ಒಂದು ಸರಳವಾದ ದೃಷ್ಟಾಂತ ಗೋವಾ ಅವರ ಅವರ ಊರು ಪರ್ವ ಗೋವಾ ಹತ್ತನೇ ಕ್ಲಾಸ್ ಶಿಕ್ಷಣ ಆದ ಮೇಲೆ ಅವರು PUC ಮುಗಿಸಿ IIT ಬಾಂಬೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಶಾಲೆ ಹೋಗುವ ಸಂದರ್ಭದಲ್ಲಿ ಆ ಭಾಗದಲ್ಲಿ ಬರಲಾಗ್ತಾ ಇದ್ರೆ ಆ ಊರಿನಲ್ಲಿ ಕಲ್ಲೂರಿ ದೊಡ್ಡ ದೊಡ್ಡ ಕಲ್ಲೂರಿಯನ್ನು ಕರೀತಾ ಇದ್ದಾರೆ. ಆ ಊರಿನಲ್ಲಿ ಬೇಸಿಗೆಗಳಲ್ಲಿ ಯಾವಾಗ ಕಲ್ಲೂರಿ ಹಬ್ಬ ಆಗಿರ್ತಾರೆ, ಆ ಹಬ್ಬ ಯಾರಿಗೆ ಕರ್ನಾಟಕ ಮುಂದೆ ಶಾಲೆಗೆ ಹೋಗುವ ಮಕ್ಕಳೆಲ್ಲ ಸೇರ್ತಾರೆ, ಕೆಲವರು ಮಾಡಿಕೊಡ್ತಾರೆ. ಆ ಹಣ್ಣನ್ನು ತಿನ್ನುವಂತಿರ್ತಾರೆ. ಅದ್ರ ಒಂದು ಹೆಚ್ಚ ತಿನ್ನಬೇಕಿದ್ರೆ ಆ ಕೆಲವೊಂದೇ ಹಣ್ಣನ್ನು ಹಾಕುವುದು ಬೀಜವನ್ನು ಕಚ್ಚಬಾರದು. ಬೀಜವನ್ನು ಕಚ್ಚದೆ ಕೆಲವೊಂದೇ ಉಳಿಸಬೇಕು. ಎಲ್ಲರಲ್ಲಿ ಒಂದು ಪಾತ್ರೆ ಕೊಡ್ತಾರೆ, ಆ ಪಾತ್ರೆಯಲ್ಲಿ ಬೆಟ್ಟದ ಬೀಜವನ್ನು ಹೋಗಬೇಕು. ಆ ಬೀಜವನ್ನು ಕಚ್ಚಲು ಮಾಡ್ತಾರೆ. ಆ ಬೀಜವನ್ನು ಮತ್ತೆ ಬರುವಂತ ತಿಂತಾರೆ, ಬರುವಂತ ನೀರಿನಲ್ಲಿ ಮತ್ತೆ ಬರುವಂತ ಹೇಳ್ತಾರೆ. PUC ಶಿಕ್ಷಣ ಮುಗಿಸಿ ಅವರು IIT ಹೋಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದು 5 ವರ್ಷ ಕೆಲವರಿಗೆ ಮತ್ತೆ ಹೋಗಿ ಬಂದಾಗ ಕೆಲವರಿಗೆ ಉದ್ಯೋಗ ಪಡಿತಾ ಇದ್ರು. ಅವರಿಗೆ ಆಶ್ಚರ್ಯ ಆಗಿತ್ತು. ಏನು ಆಶ್ಚರ್ಯ ಅಂತ ಹೇಳಿದ್ರೆ, ಅವರು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ದೊಡ್ಡ ಕಲ್ಲಂಗಡಿ ಹಣ್ಣಾಗಿದ್ದರೆ ಕಲ್ಲಂಗಡಿ ಹಣ್ಣಿನ ಗಾತ್ರ ಶೇಕಡ 30 ಕಡಿಮೆಯಾಗಿದೆ. ಕಡಿಮೆ ಕಲ್ಲಂಗಡಿ ಹಣ್ಣು ಆಶ್ಚರ್ಯ ಆಯಿತು. ಕೇಳಿಬಿಡ್ತಾರೆ ಸಂಘಟನೆಯಲ್ಲಿ ಕೇಳುವಾಗ ಗೊತ್ತಾಯಿತು, ಹಿಂದಿನ ತಲೆಮಾರಿನವರು ಕಲ್ಲಂಗಡಿ ಹಣ್ಣಿನಲ್ಲಿ ಹಬ್ಬವನ್ನು ಆಚರಿಸಿದ್ರೆ ಅವರ ಮಕ್ಕಳು ಕೇಳಿಸ್ತಾ ಇದ್ದಾರೆ. ಆ ನಂತರದಲ್ಲಿ ತಂದೆ ತಿಳ್ಕೊಂಡಿದ್ದಾರೆ, ಮಗ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದಾರೆ. ಕಲ್ಲಂಗಡಿಯ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಪ್ರಭಾವ ಗೊತ್ತಿಲ್ಲ, ಒಂದು ಮಾರಿದ್ದಾರೆ. ಇದೊಂದು ಸಣ್ಣ ಕಲ್ಲಂಗಡಿಯನ್ನು ಉತ್ಸವ ಕಲ್ಲಂಗಡಿಯನ್ನು ಮಾಡಿ ಮಕ್ಕಳಿಗೆ ತಿಳಿಸಿದ್ರು, ಬೀಜ ಉದುರಿಸಿದ್ರು, ಬೀಜ ಹಾಕಿದ್ರು. ಸಾಧ್ಯ 6 ವರ್ಷದಲ್ಲಿ ದೊಡ್ಡ ಕಲ್ಲಂಗಡಿ ಒಂದೇ ಗೊತ್ತಿಲ್ಲ. ಸ್ನೇಹಿತರೆ, ಕಲ್ಲಂಗಡಿ ಹಣ್ಣಿನ ಜನರೇಷನ್ಗೆ 1 ವರ್ಷ, ಮನುಷ್ಯ ಜನರೇಷನ್ಗೆ 25 ವರ್ಷ, 10 ವರ್ಷ ಮನುಷ್ಯ
Gracias.